ಸಿಟಿ ಹಾಸ್ಪಿಟಲ್ ಆಶ್ರಯದಲ್ಲಿ ಹಿರಿಯರ ವಸತಿ ಸಮುಚ್ಚಯ ಗ್ರೀನ್ ವ್ಯಾಲ್ಯೂ ಪ್ಯಾರಡೈಸ್ ಉದ್ಘಾಟಿಸಲಾಯಿತು. ಮಣಿಪಾಲದ ಮಂಚಿ ಸಮೀಪದ ನೂತನ ಹಿರಿಯರ ವಸತಿ ಸಮುಚ್ಚಯಕ್ಕೆ ಉಡುಪಿ ಶಾಸಕ ರಘುಪತಿ ಭಟ್ ಚಾಲನೆಯನ್ನ ನೀಡಿದರು. ವಿಶಾಲವಾದ ಪ್ರದೇಶದಲ್ಲಿ ಪ್ರಕೃತಿಯ ಸುಂದರ ತಾಣದಲ್ಲಿ ಹಿರಿಯರಿಗಾಗಿ ವಸತಿ ಸಮುಚ್ಚಯವನ್ನು ಸಿಟಿ ಹಾಸ್ಪಿಟಲ್ ಪ್ರಾಯೋಜಕತ್ವದಲ್ಲಿ ನಿರ್ಮಿಸಲಾಗಿದೆ. ವಯೋವೃದ್ಧರಿಗಾಗಿ 24 ಗಂಟೆ ಆಂಬ್ಯುಲೆನ್ಸ್, ಹೋಮ್ ನರ್ಸ್, ಊಟ ಉಪಚಾರ, ಮಸಾಜ್ ಸೆಂಟರ್, ಗ್ರಂಥಾಲಯ, ಡೇ ಕೇರ್ ಸೆಂಟರ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಉದ್ಘಾಟಿಸಿ ಮಾತನಾಡಿದ ಶಾಸಕರು, ತಮ್ಮ ವಯೋವೃದ್ಧ ತಂದೆ ತಾಯಿಗಳನ್ನು ಉತ್ತಮ ರೀತಿಯಲ್ಲಿ ನೋಡಬೇಕೆನ್ನುವ ಇಚ್ಛೆ ಮಕ್ಕಳಿಗೆ ಇರುತ್ತದೆ. ಆದರೆ ಅನಿವಾರ್ಯ ಕಾರಣಗಳಿಂದ ವಿದೇಶದಲ್ಲಿ ಇರಬೇಕಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಒಂದು ಉತ್ತಮ ವ್ಯವಸ್ಥೆಯನ್ನು ಡಾಕ್ಟರ್ ವಿಶ್ವನಾಥ್ ಶಾನ್ಭಾಗ್ ಮತ್ತು ಅವರ ಮಕ್ಕಳು ಕಲ್ಪಿಸಿಕೊಟ್ಟಿದ್ದಾರೆ. ಇದೊಂದು ಉತ್ತಮ ವ್ಯವಸ್ಥೆಯಾಗಿದೆ. ಹಿರಿಯ ಜೀವಗಳಿಗೆ ಆಶ್ರಯ ತಾಣವಾಗಲಿ ಎಂದು ಹಾರೈಸಿದರು. ಮಣಿಪಾಲದ ಅಶೋಕ್ ಪೈ, ಜೆರ್ರಿ ವಿನ್ಸೆಂಟ್ ಡಯಾಸ್, ಪುರುಷೋತ್ತಮ್ ಶೆಟ್ಟಿ ಮತ್ತಿತರರು ಸಮಾರಂಭದಲ್ಲಿ ಭಾಗವಹಿಸಿದರು. ಪ್ಯಾರಡೈಸ್ ಒಂದು ಸಂಸ್ಥೆ ಇವತ್ತು ಉದ್ಘಾಟನೆ ಆಗಿದೆ. ಬಹುಶಃ ಈ ರಸ್ತೆಯಲ್ಲಿ ನಾನು ಹಲವಾರು ಬಾರಿ ಮಂಜುಶ್ರೀ ನಗರಕ್ಕೆ ನೋಡ್ತಾ ಇರ್ಬೋದು ಏನಾಗ್ತಾ ಇದೆ ಅಂತ ಒಂದು. ಹಾಗೆ ಇಲ್ಲಿಯ ಲೋಕಲ್ಸ್ ನಮ್ಮ ಕೌನ್ಸಿಲರ್ಸ್ ಹೇಳಿರ್ಬೋದು, ಸಿಟಿ ಹಾಸ್ಪಿಟಲ್ ನೋಡೋದು ವೃದ್ಧಾಶ್ರಮ ಆಗ್ತಾ ಇದೆ ಅಂತ ಹೇಳಿದ್ರು ಅಂತ ಹೇಳುವ. ಆದರೆ ಈಗ ಇದೊಂದು ಆಧುನಿಕ ಯುಗಕ್ಕೆ ಅಂದರೆ ಇವತ್ತಿನ ಕಾಲಘಟ್ಟಕ್ಕೆ ಬೇಕಾಗುವಂಥ ಒಂದು ವ್ಯವಸ್ಥೆಯನ್ನ ನಮ್ಮ ವಿಶ್ವನಾಥ್ ಶಾನ್ಭಾಗ್ ಮತ್ತು ಅವರ ಸುಪುತ್ರ ಸೇವೆಗಳು ಮಾಡಿದ್ದಾರೆ. ಇವತ್ತಿನ ಕಾಲದಲ್ಲಿ ಅಂತಂದ್ರೆ ಫೆಸಿಲಿಟಿ ಕೊಟ್ಟರೆ ಐ ಥಿಂಕ್ ಮನಿ ವಿಲ್ ನಾಟ್ ಬಿ ಎ ಪ್ರಾಬ್ಲಮ್. ಇನ್ನೊಂದು ಎಂತಂದ್ರೆ ಭಟ್ಕಳದಲ್ಲಿ ನಮ್ಮ ಕಮ್ಯುನಿಟಿಯ ಒಂದು ಟೆಂಪಲ್ನವರು 34 ರೂಮಿಗೆ ಒಂದು ಇದೇ ರೀತಿ ಮಾಡಿದ್ರು. ಆದರೆ ನೋಡಿದ್ರೆ ಅವರು ಅದು ಪ್ರಶ್ನೆ ಬರ್ತಾರೆ. ಇಲ್ಲಿ ಶಾನ್ಭಾಗ್ರು ಉಡುಪಿಯಲ್ಲಿ ನಮ್ಮ ತೆಲಂಗಾಣ ಥಿಯೇಟರ್ನ ಸೈಡ್ನಲ್ಲಿ ಹೋಗಿದ್ದು ಮಾಡುವಾಗ ನನಗೆ ಯಾರಪ್ಪ ಇಲ್ಲಿ ಇಷ್ಟು ಮೋದಿ ಯಾರು ಬರ್ತಾರೆ ಅಂತ ಅವ್ರಿಗೆ. ಬಟ್ ಇವಾಗ ಈ